ತುಮಕೂರಿನಲ್ಲಿ ಚಿತ್ರದುರ್ಗ ಮಾರ್ಗದಿಂದ ಕುಮಟಾ ಕೊಡಮಡಗುವರೆಗೆ ಕಾಮಗಾರಿಗಳು ನಡೀತಾ ಇದೆ. ಈ ಕುರಿತು ಮಾಜಿ ಶಾಸಕ ತಿಮ್ಮರಾಯಪ್ಪ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಆಗುವ ಲೋಪದೋಷಗಳ ಕುರಿತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಸದ್ಯ ನಡೆಯುತ್ತಿರುವ ಕಾಮಗಾರಿಯು ರಸ್ತೆಯ ಅಂಚಿನಲ್ಲಿ ಸಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ರಸ್ತೆ ಅಗಲೀಕರಣ ಸೇರಿದಂತೆ ಹಲವು ಅಭಿವೃದ್ಧಿಗಳಿಗೆ ತೊಂದರೆ ಉಂಟಾಗುತ್ತದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಒಂದು ವೇಳೆ ಪೈಪ್ ಶಿಥಿಲಗೊಂಡಲ್ಲಿ ಅದನ್ನು ಸರಿಪಡಿಸಿ ಮತ್ತೆ ಕಾರ್ಯರೂಪಕ್ಕೆ ತರಲು ಭಾರಿ ಮೊತ್ತದ ನಷ್ಟ ಉಂಟಾಗುತ್ತದೆ. ಈ ರೀತಿಯ ಹಲವು ತೊಂದರೆಗಳನ್ನು ಗಮನಿಸದೆ ಕಾಮಗಾರಿಯು ನಡೀತಾ ಇದೆ. ಇದು ಸಾರ್ವಜನಿಕ ಅಭಿವೃದ್ಧಿಗೆ ಹಾನಿ ತರುವಂತದ್ದು ಎಂದಿದ್ದಾರೆ. ಪ್ರಾಜೆಕ್ಟ್ ಅಲ್ಲಿ ಏನು ಇವತ್ತು ಕರ್ನಾಟಕ ಸರ್ಕಾರ ತುಂಗಭದ್ರಾ ನದಿಯಿಂದ ನೀರನ್ನು ಹರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು 2350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಕ್ಕಂಥ ಒಂದು ಕಾಮಗಾರಿ ಇದು. ಈ ಕಾಮಗಾರಿಯನ್ನು ಪೈಪ್ಲೈನ್ ಕಾಮಗಾರಿ ಇವತ್ತೇನು ಪ್ರಧಾನವಾದಂಥ ಪೈಪ್ಲೈನ್ ಕಾಮಗಾರಿಯನ್ನು ಅಳವಡಿಸಿದ್ದಾರೆ. ಇದು ಕುಮಟಾ ಮತ್ತು ಕೊಡಮಡಗು ರಸ್ತೆಯ ಪ್ರಧಾನ ರಸ್ತೆಯ ತುದಿಗಳಲ್ಲಿ ಅಂದರೆ ರಸ್ತೆ ಬದಿಯಲ್ಲಿ ಆಗ್ತಕ್ಕಂಥ ಒಂದು ಪೈಪ್ಲೈನ್ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪೈಪ್ಲೈನು ಮುಂದಿನ ದಿನಗಳಲ್ಲಿ ಈ ಯೋಜನೆ ವಿಫಲ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ಜಾಸ್ತಿ ಆಗಿದ್ದಾವೆ. ಇದನ್ನು ಕೂಡಲೇ ಸರ್ಕಾರದ ಅಧಿಕಾರಿಗಳು ಗಮನ ಹರಿಸಿ ರಸ್ತೆ ಎರಡೂ ಬದಿಗಳಲ್ಲಿ ಬರ್ತಕ್ಕಂಥ ಭದ್ರಾ ಮೇಲ್ದಂಡೆಯ ಪೈಪ್ಲೈನು ಮತ್ತು ತುಂಗಭದ್ರಾ ಕುಡಿಯುವ ನೀರಿಗೆ ಬರ್ತಕ್ಕಂಥ ಪೈಪ್ಲೈನ್, ಎರಡೂ ಪೈಪ್ಲೈನ್ಗಳು ಕೂಡ ಇವತ್ತು ರಸ್ತೆ ಬದಿಯಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳನ್ನು ರಸ್ತೆಯಿಂದ ಬೇರ್ಪಡಿಸಿ ರೈತರ ಜಮೀನುಗಳಲ್ಲಿ ಹಾಕಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ